ನೇರ ತೆರಿಗೆ ವಿವಾದ್ ಸೆ ವಿಶ್ವಾಸ್ ಕಾಯ್ದೆ 2020 ಯೋಜನೆಯನ್ನ ಸಂಸತ್ತು ಅಂಗೀಕರಿಸಿದ್ದು, ತೆರಿಗೆದಾರರು ಬಾಕಿ ಇರುವ ಆದಾಯ ತೆರಿಗೆ ಮೇಲ್ಮನವಿಗಳಿಗೆ ಸಂಬಂಧಿಸಿದಂತೆ ತೆರಿಗೆದಾರರು ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಅಂತ ಆದಾಯ ತೆರಿಗೆ ಇಲಾಖೆಯ ಆಯುಕ್ತರಾದ ಡಾಕ್ಟರ್ ಎಸ್ ಪಳನಿಕುಮಾರ್ ತಿಳಿಸಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಕಾಲಕಾಲಕ್ಕೆ ಸುತ್ತೋಲೆಗಳನ್ನು ವ್ಯಾಪ್ತಿ, ಅರ್ಹತೆ, ವಿವಾದಿತ ತೆರಿಗೆಯ ಲೆಕ್ಕಾಚಾರ, ವಿವಾದಿತ ತೆರಿಗೆ ಪಾವತಿಗೆ ಸಂಬಂಧಿಸಿದ ಕಾರ್ಯವಿಧಾನ, ಲಾಭದಾಯಕ ಪ್ರಯೋಜನಗಳನ್ನು ನೀಡಿದೆ. ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ 2020ಕ್ಕೆ ಸಂಬಂಧಿಸಿದಂತೆ ತೆರಿಗೆ ವೃತ್ತಿಪರರು ಮತ್ತು ತೆರಿಗೆದಾರರು ಹೊಂದಿರುವ ಹಲವಾರು ಅನುಮಾನಗಳನ್ನು ಪರಿಹರಿಸಬಹುದು ಅಂತ ಹೇಳಿದರು. They can very well opt for the scheme wherever they have filed appeal before 31st January 2020. The main benefit of the scheme, see, when the department raises the demand includes whatever interest payable. After the demand, the penalty proceedings will follow. Later the penalty proceeding is confirmed, it will follow prosecution. So this is a lengthy legal trial. The government has come out with such a wonderful scheme where the assessee has to pay only the disputed tax. Entire interest payable is waived off. The penalty initiated by the assessing officer will be dropped. There will not be any prosecution on this matter. That means ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರೀಯ ವಲಯ ಮಂಗಳೂರಿನ ಆಯುಕ್ತರಾದ ಕೆಎ ಚಂದ್ರಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು.